ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಆತ್ಮೀಯರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಹೆಣ್ಣು ಮಕ್ಕಳು ಸಂಸಾರದ ಕಣ್ಣು ಅಂತಾರೆ. ಅದೇ ಹೆಣ್ಣು ಮಕ್ಕಳು ಹೊರಗಡೆ ಬಂದು ವಿಶೇಷವಾಗಿ ಸಾಧನೆ ಮಾಡಿದರೆ ಎಷ್ಟು ಖುಷಿ ಅಲ್ವಾ? ಇಂಥ ಹೆಣ್ಣು ಮಕ್ಕಳನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ಎಂದಿನಂತೆ ಇಂದು ಕೂಡ ಒಬ್ಬರು ವಿಶೇಷವಾದ ಅತಿಥಿ. ಯಕ್ಷಗಾನ, ಭರತನಾಟ್ಯ ಹಾಗೂ ಸಂಗೀತದಲ್ಲಿ ಬಹಳಷ್ಟು ಸಾಧನೆ ಮಾಡಿದ್ದಾರೆ. ನಮ್ಮೂರಿನ ಹೆಮ್ಮೆಯವರು, ನಮ್ಮೂರ ಪ್ರತಿಭೆ ಅನ್ವಿತಾ ಎಂ ತಂತ್ರಿ ಅವರು. ಮೊದಲನೇದಾಗಿ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳಷ್ಟು ಕ್ಷೇತ್ರದಲ್ಲಿ ನೀವು ತುಂಬಾ ಸಾಧನೆ ಮಾಡಿದ್ರಿ. ಮೊದಲನೇದಾಗಿ ಕೇಳ್ತಾ ಬರಬೇಕಾದ್ರೆ ನಮ್ಮೂರಿನ ಕಲೆಯನ್ನು ಕೇಳ್ತಾ ಬರ್ತೀನಿ. ಯಕ್ಷಗಾನದಲ್ಲಿ ತೆಂಕುತಿಟ್ಟು ಹಾಗೂ ಬಡಗುತಿಟ್ಟು ಎರಡರಲ್ಲೂ ಕೂಡ ನೀವು ಪ್ರದರ್ಶನ ಕೊಟ್ಟಿದ್ದೀರಾ, ಉತ್ತಮವಾಗಿ ಸಾಧನೆ ಮಾಡ್ತಾ ಇದ್ದೀರಾ. ಯಕ್ಷಗಾನದ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ನಾನು ಯಕ್ಷಗಾನಕ್ಕೆ ಅಂತ ಪರಿಚಯ ಆದದ್ದು 5th ಸ್ಟ್ಯಾಂಡರ್ಡಲ್ಲಿರುವಾಗ. ನಾನು 5th ಸ್ಟ್ಯಾಂಡರ್ಡಲ್ಲಿರುವಾಗ. ಸೊ ಅವತ್ತು ನನಗೆ ಯಕ್ಷಗಾನದ ಬಗ್ಗೆ ಗೊತ್ತಿರಲಿಲ್ಲ. ನನ್ನ ಅಪ್ಪ ಹೇಳಿ ಕೇಳಿ ಗೊತ್ತಿತ್ತು. ಅಂದರೆ ಅಲ್ಲಿ ಯಕ್ಷಗಾನ ಮಾಡ್ತಾರೆ, ಇಲ್ಲಿ ಯಕ್ಷಗಾನ ಮಾಡ್ತಾರೆ. ನಾನು ನನ್ನ ಕಣ್ಣಲ್ಲಿ ಸಹ ನೋಡಿರಲಿಲ್ಲ. ಆದರೆ ಒಂದು 5ನೇ ಕ್ಲಾಸ್ ಬರುವಾಗ ಶಾಲೆಯಿಂದ ಒಂದು ಆಪರ್ಚುನಿಟಿ ಬಂತು. ಅಂದರೆ ನೀನು ಇಂಥದ್ದೊಂದು ಯಕ್ಷಗಾನ ಕ್ಲಾಸಿಗೆ ಹೋಗ್ಬೋದು ಅಂತ. ಸೊ ಶಾಲೆಯಲ್ಲಿ ಕಿಶೋರ ಯಕ್ಷ ಸಂಭ್ರಮಕ್ಕೆ ಒಂದೊಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಗೊತ್ತಿತ್ತು. ಸೊ ಹಾಗೆ ಆ ಯಕ್ಷಗಾನಕ್ಕೆ ನಾನೂ ಒಂದು ಭಾಗಿಯಾಗಬೇಕಂತ ಆಸೆಯಿಂದ ನನ್ನ ಅಮ್ಮ ಸೇರಿಸಿದ್ರು. ಅದು ನನಗೆ ಹೇಗೆ ಸ್ಫೂರ್ತಿ ತಂತು ಅಂದರೆ, ನಾನು ಇಲ್ಲಿಯವರೆಗೂ ಸಹ ನಾನು ಯಕ್ಷಗಾನ ಬಿಡ್ಲಿಕ್ಕಾಗಲಿಲ್ಲ. ಹಾಗೆ ಆಯಿತು ನನಗೆ. ಸೊ 5th ಸ್ಟ್ಯಾಂಡರ್ಡಲ್ಲಿ ನಮಗೆ ಕೇಶವರಾವ್ ಅಂತ, ಬಡಾನಿಡಿಯೂರು ಕೇಶವರಾವ್ ಅಂತ ಅವರು ನಮಗೆ ಕಲಿಸಿದರು. ತದನಂತರದಲ್ಲಿ ನಮಗೆ ಸುಬ್ರಹ್ಮಣ್ಯ ಭಟ್ ಅಂತ ಬಂದರು. ಅದಾದಮೇಲೆ ಶೈಲೇಶ್ ತೀರ್ಥಹಳ್ಳಿ ಅಂತ ಹೇಳ್ತಾರೆ, ಅವರು ಬಂದರು. ಸೊ ಈ 3 ಗುರುಗಳ ಮುಖಾಂತರದಿಂದ ನಾನು ಕಲಿತದ್ದು ಬಹುಶಃ ನಾನು ಇವತ್ತಿನವರೆಗೂ ನಾನು ಮಾಡೋ ಎಲ್ಲ ಯಕ್ಷಗಾನದಲ್ಲೂ ನನ್ನ ಹಾವಭಾವ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತಂದರೆ ಇದು 3 ಗುರುಗಳು ಕಾರಣ ಅಂತ ಹೇಳ್ಬೋದು. ಹೆಚ್ಚಿನ ಕಾಲದಲ್ಲಿ ನಾನು ಯಕ್ಷಗಾನಕ್ಕೆ ಸಮಯ ಕೊಟ್ಟಾಗ ಉಳಿದ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ಇಲ್ಲಿ ಬರ್ಲಿಕ್ಕಾಗೋದಿಲ್ಲ ಹೇಳಿದಾಗ ಯಾರೂ ಬೇಡ ಅಂತ ಹೇಳಿಲ್ಲ. ಯಾಕೆಂತಂದರೆ ಯಕ್ಷಗಾನ ಅಂದರೆ ಒಂದು ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಇಷ್ಟಪಡುವ ಒಂದು ಕಲೆ ಆಗಿರ್ತದೆ. ಸೊ ಹಾಗೆ ಒಂದು ಖುಷಿ ಅಂದರೆ ಇಲ್ಲಿ ಒಂದು ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ. ಅದಾದಮೇಲೆ 5th 6th ಪ್ರತಿಯೊಂದರಲ್ಲೂ ಕಿಶೋರ ಯಕ್ಷ ಸಂಭ್ರಮದಲ್ಲಿ ನಾನು ಒಂದೊಂದೊಂದು ಪಾತ್ರವನ್ನು ವಹಿಸ್ತಿದ್ದೆ. ಆದರೆ ಎಂತ ಅಂತಂದರೆ ನನಗೆ ಸ್ತ್ರೀವೇಷ ಯಾರು ಕೊಡ್ತಿರ್ಲಿಲ್ಲ. ಬಹುಶಃ ನನ್ನ ದೇಹ ವಿನ್ಯಾಸವೋ ಏನೋ ಗೊತ್ತಿಲ್ಲ. ಮತ್ತು ನಾನು ಮಾತಾಡುವಾಗ ಸಹ ಒಂಥರ ಹೆಣ್ಣಿನದ್ದು ಅಂತ ಒಂದು ಭಾವನೆ ಬರೋದಿಲ್ಲ. ಸೊ ಹಾಗೆ ನನ್ನನ್ನು ಗಂಡು ಪಾತ್ರಗಳಿಗೆ ನನ್ನನ್ನು ಹೆಚ್ಚಾಗಿ ಸೂಕ್ತವಾಗಿ ಇಡ್ತಾ ಇದ್ರು. ಸುಧನ್ವಾರ್ಜುನ ಕಾಳಗದಲ್ಲಿ ಸುಧನ್ವ ಆಗಿರಬಹುದು, ಅಥವಾ ಶತ್ರುಘ್ನನ ಇದರಲ್ಲಿ ಶತ್ರುಘ್ನ ಆಗಿರ್ಬೋದು. ಇಂಥದ್ದೆಲ್ಲ ಮುಖ್ಯವಾದ ಪಾತ್ರಗಳನ್ನು ಕೊಡ್ತಾ ಇದ್ರು. ಬಹುಶಃ ಅದು ನನ್ನಲ್ಲಿರುವಂತಹ ಪ್ರತಿಯೊಂದು ಭಾವವನ್ನು ಹೊರಹಾಕ್ಲಿಕ್ಕೆ ಒಂದು ಅವಕಾಶ ಕೊಡ್ತಿತ್ತು ಅಂತ ಹೇಳ್ತೇನೆ. ಇದೇ ಬಡಗುತಿಟ್ಟು ಇದು. ಆದರೆ ತೆಂಕುತಿಟ್ಟಿಗೆ ನಾನು 6ನೇ ಕ್ಲಾಸಲ್ಲಿರುವಾಗ ರಾಕೇಶ್ ರೈ ಅಡ್ಕ ಅಂತ ಇವರು ಸೋದೆಮಠದಲ್ಲಿ ಕ್ಲಾಸ್ ಮಾಡ್ತಿದ್ರು. ಅಲ್ಲಿಗೆ ಜಾಯ್ನ್ ಆದೆ. ಅಲ್ಲಿ ನನಗೆ ಹೇಗಂದರೆ ನನ್ನ ದೇಹ ಹೇಗೆ ನಾನು ಒಂದು ಯಕ್ಷಗಾನ ಅಂತ ಹೇಳುವಾಗ ಹೇಗೆ ಅದನ್ನು ಮುಕ್ತವಾಗಿ ನಾನು ಅದನ್ನು ಪರ್ಫಾರ್ಮೆನ್ಸ್ ಮಾಡಬೇಕು, ಅಂದರೆ ಯಾವುದೇ ಒಂದು ಪಾತ್ರ ಆಗಿರ್ಬೋದು, ಒಂದು ಮುಖ್ಯ ಭಾವನೆಯಿಂದ ಹೇಗೆ ಹೇಳ್ಬೋದು ಅಂತ ಅರ್ಥ ಆಯಿತು. ಅವರು ನಮಗೆ ದಿಗಿಣ ಇಂಥದ್ದೆಲ್ಲ ಹೇಳಿಕೊಟ್ಟಾಗ ಬಹುಶಃ ನಾವು ಹಾರ್ತಿದ್ವೇನೋ. ದಿಗಿಣ ಅಂದರೆ ಹಾರೋದೆ, ತಿರ್ಗೋದು ಹಾಗೆ. ಆದರೆ ನನಗೆ ಆ ಪಾತ್ರವನ್ನು ಅಂದರೆ ಪ್ರದರ್ಶಿಸುವಾಗ ಸಹ ಒಂದು ಖುಷಿ ಇರ್ತಾ ಇತ್ತು. ಸೊ ಹೀಗೆ ಯಕ್ಷಗಾನ ಅಂತ ಹೇಳುವಾಗ ನನಗೆ ಯಾವತ್ತೂ ಸಹ ಹಿಂಜರಿಕೆ ಇಲ್ಲ. ಯಾವುದೇ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ, ಎಂಥದ್ದೇ ಪಾತ್ರ ಬರಲಿ, ಅದು ಸಣ್ಣ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಿರಲಿ, ಅದಕ್ಕೆ ಒಂದು ಮುಖ್ಯ ಅಂತ ಇರ್ತದೆ. ಆ ಒಂದು ಸೀನ್ ಆಗಬೇಕು ಅಂತಿದ್ರೆ ಆ ಪಾತ್ರ ಇಲ್ಲದೆ ಮಾಡಲಿಕ್ಕಾಗೋದಿಲ್ಲ. ಸೊ ಹಾಗೆ ಅಂಥ ಇಂಪಾರ್ಟೆನ್ಸನ್ನು ಕೊಟ್ಟ ಯಕ್ಷಗಾನಕ್ಕೆ ಬಹುಶಃ ನಾನು ಧನ್ಯವಾದ ಹೇಳಬೇಕು. ಮತ್ತು ನನಗೆ ಕಲಿಸಿದಂತಹ 4 ಗುರುಗಳು, 3 ಬಡಗುತಿಟ್ಟು ಮತ್ತು 1 ತೆಂಕುತಿಟ್ಟು ಗುರುಗಳಿಗೆ ನನ್ನ ನಮನಗಳನ್ನು ಹೇಳಬೇಕು. ಓಕೆ, ಬಹಳ ಖುಷಿ ಆಯಿತು. ಅಷ್ಟು ಆಸಕ್ತಿ ಇತ್ತು ನಿಮಗೆ ಯಕ್ಷಗಾನದಲ್ಲಿ. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಅಂದಾಗ ಇದರ ನಡುವಲ್ಲಿ ಏನು ವ್ಯತ್ಯಾಸ ಇದೆ? ತೆಂಕುತಿಟ್ಟು ಅಂತ ಬಂದಾಗ ವೇಷಭೂಷಣ ಬಡಗುತಿಟ್ಟುಗಿಂತ ಜಾಸ್ತಿ ಇಲ್ಲ. ಅಂದರೆ ಸ್ವಲ್ಪ, ಅಂದರೆ ನಾವು ಹಾರಬೇಕು, ದಿಗಿಣ ಹಾಕಬೇಕು ಅಂತ ಹೇಳಿದಾಗ ಸ್ವಲ್ಪ ವೇಷಭೂಷಣ ಸ್ವಲ್ಪ ಕಮ್ಮಿ ಇರ್ತದೆ. ಮತ್ತು ಬಡಗುತಿಟ್ಟು ಅಂತ ಬಂದಾಗ ವೇಷಭೂಷಣ ಸಾಮಾನ್ಯವಾಗಿ ಜಾಸ್ತಿಯೇ ಇರ್ತದೆ. ತೆಂಕುತಿಟ್ಟಲ್ಲಿ
ಹಾರಿ ತಿರುಗ್ತೇವೆ, ಅಂದರೆ ದಿಗಿಣ ಅಂತ ಹೇಳ್ತೇವೆ. ಬಡಗುತಿಟ್ಟುವಲ್ಲಿ ನಾವು ಮಂಡಿ ಅಂತ ಹಾಕ್ತೇವೆ. ಹೀಗೆ ಮತ್ತೆ ಹಾರುದು ಬಡಗುತಿಟ್ಟಲ್ಲೂ ಉಂಟು, ಆದರೆ ಅದೊಂದು ರೋಷಕ್ಕಾಗುವಾಗ ಅಂಥದ್ದೆಲ್ಲ. ಬಟ್ ಇಲ್ಲಿ ಪ್ರವೇಶಕ್ಕಾಗುವಾಗಲೇ ನಾವು ದಿಗಿಣವನ್ನು ಹಾಕ್ತಾ ಬರ್ತೇವೆ. ಹೀಗೆ ಇದರ ಡಿಫ್ರೆನ್ಸ್ ಅಂತ ಹೇಳ್ಬೋದು. ಮತ್ತು ಇನ್ನೊಂದೆಂತ ಅಂದರೆ ನಾವು ಹೇಳುವಂಥ ರೀತಿ, ಬಡಗುತಿಟ್ಟಲ್ಲಿ ನಾವು ಹೆಚ್ಚು ಮಾತನ್ನು ಹೇಳುವಾಗ ನಾವು ನಮ್ಮ ಕನ್ನಡದ ಮೇಲೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತೇವೆ. ತೆಂಕುತಿಟ್ಟಿನಲ್ಲಿ ನಮ್ಮ ಮಾತು ಸಹ ಇರ್ತದೆ, ಪ್ಲಸ್ ನಮ್ಮ ಕುಣಿಯುವಂತಹ ವಿಷಯದಲ್ಲೂ ನಾವು ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಸೊ ಇದು ಮೇಜರ್ ಆಗಿರುವಂತಹ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಓಕೆ. ಈ ಯಕ್ಷಗಾನದಲ್ಲಿ ನಿಮಗೆ ಬಹಳಷ್ಟು ಗಂಡು ಪಾತ್ರಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ಹೇಗಾಗಿದೆ ಅಂದರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಪಾತ್ರ ಕೊಡೋದಕ್ಕಿಂತ ಗಂಡು ಪಾತ್ರ ಸಿಗಬೇಕು ಅಂತ ಹೇಳ್ತಾರೆ. ನೀವು ಹೇಳಿದ್ರೆ ನನ್ನ ವಾಯ್ಸ್ ಆಗಿರ್ಬೋದು, ನನ್ನ ಜೀವದ ಬಲವೋ ಏನು, ನನಗೆ ಗಂಡು ಪಾತ್ರ ಕೊಟ್ಟ. ನೀವು ಮೊದಲು ಮಾಡಿದಂತಹ ಗಂಡು ಪಾತ್ರ ಯಾವುದು? ನಾನು ಮೊದಲು ಮಾಡಿದಂತಹ ಗಂಡು ಪಾತ್ರ ಬಂದು ಶತ್ರುಘ್ನ. ಇದು ಸೀತಾಪಹರಣ ಅಂತ ಒಂದು ಪ್ರಸಂಗದಲ್ಲಿ ಬಂದಂತಹ ಪಾತ್ರ. ಇದರಲ್ಲಿ ಶತ್ರುಘ್ನನಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ, ಆದರೂ ಒಂದು ಪಾತ್ರ ಅಂತ ಕೊಟ್ಟರು. ಯಾಕೆಂತಂದರೆ ನನ್ನ ಮೊದಲ ಪ್ರದರ್ಶನ ಆಗಿದ್ದರಿಂದ ಎಲ್ಲರೂ ಕೋಡಂಗಿ, ಬಾಲಗೋಪಾಲ ಇಂಥದ್ರಲ್ಲಿ ಪ್ರಾರಂಭ ಮಾಡ್ತಾರೆ, ಆದರೆ ನನಗೆ ಮೊದಲೇ ಪಾತ್ರ ಸಿಕ್ಕಿತ್ತು. ಅದೊಂದು ಖುಷಿಯಾಗಿದ್ದು. ಅಂದರೆ ಬಾಲಗೋಪಾಲ ಸಹ ಮಾಡಿದ್ದೆ ಅವತ್ತು, ಬಟ್ ಇನ್ನೊಂದು ಪಾರ್ಟಾಗಿ ಒಂದು ಪ್ರಸಂಗ ಅಂತ ಬಂದಾಗ ಶತ್ರುಘ್ನ ಅಂತ ಕೊಟ್ಟಿದ್ರು. ಆ ಪಾತ್ರ ಫಸ್ಟಿಗೆ ಬಂದಾಗ ನನಗೆ ಯಾವುದೇ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಹೇಗೆ ಒಬ್ಬನಿಗೆ ಕನ್ನಡ ಹೇಗೆ ಅರ್ಥ ಆಗ್ತದೆ ಅಂತ ಗೊತ್ತಾಗ್ತಿತ್ತು, ನನಗೆ ಕನ್ನಡ ಇನ್ನೂ ಸುಲಭ ಆಗ್ತಿತ್ತು. ಯಾಕೆ ಅಂತಂದರೆ ನನಗೆ ಕನ್ನಡ ಸಾಧಾರಣವಾಗಿ ಸುಲಭವಾಗಿ ಮಾತಾಡಲಿಕ್ಕೆ ಸಿಗ್ತದೆ. ಮತ್ತು ನಾವು ಸ್ಕೂಲಿಂದ ಕಲ್ಕೊಂಡು ಬಂದಂತಹ ಕನ್ನಡವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡ ಮಾತಾಡ್ತಿದ್ದೆ, ಆದರೆ ಒಂದು ಪಾತ್ರ ಅಂತ ಕೊಟ್ಟಾಗೆ ಅದರದ್ದೇ ಆದ ಒಂದು ಕನ್ನಡದಲ್ಲಿ ಮಾತಾಡಬೇಕು. ಅಂದರೆ ನಾವು ನಾರ್ಮಲ್ ಆಗಿ ಮಾತಾಡೋ ಉಡುಪಿ ಕನ್ನಡ ಎಲ್ಲ ಯಕ್ಷಗಾನಕ್ಕೆ ಸರಿ ಆಗೋದಿಲ್ಲ. ಅದರದ್ದೇ ಆದ ಕನ್ನಡ ಅಂತ ಇರ್ತದೆ. ನಾವು ಹೇಗೆ ಈಗ ಟೆಕ್ಸ್ಟ್ ಬುಕ್ ಕನ್ನಡ ಅಂತ ಹೇಳ್ತೇವೆ, ಆ ಥರ ಮಾತಾಡಬೇಕಾಗ್ತದೆ. ಆ ಥರ ಮಾತಾಡಲಿಕ್ಕೆ ನಮಗೆ ಅಂದರೆ ಪ್ರೋತ್ಸಾಹ ಅಂತ ಕೊಟ್ಟದ್ದು ನಮ್ಮ ಗುರುಗಳಾಗದೇ ಇದ್ದರೂ ಸಹ ನನ್ನ ಅಮ್ಮ ನನಗೆ ಪ್ರೋತ್ಸಾಹ ಕೊಡ್ತಿದ್ರು. ಇಂಥದ್ದನ್ನು ಈ ಥರದಲ್ಲಿ ಇದೇ ಟೋನಲ್ಲಿ ಹೇಳಬೇಕಂತ ಹೇಳ್ತಾ ಇದ್ರು. ಬಹುಶಃ ಅದರಲ್ಲಿ ನಾನು ಯಾವುದೇ ಒಂದು ಡೈಲಾಗನ್ನು ಹೇಳಬೇಕಾದ್ರೆ ಸಹ ಅದರಲ್ಲಿ ನನ್ನ ಅಮ್ಮನ ಇಂಪಾರ್ಟೆನ್ಸ್ ಹೆಚ್ಚಾಗ್ತಿತ್ತು ಏನೋ. ಮತ್ತು ವೇಷಭೂಷಣ ಅಂತ ಬಂದಾಗ ಯಾವುದೇ ಒಂದು ಇದರಲ್ಲಿ ಆಗಲಿ ನನ್ನ ಅಮ್ಮ ಹೆಲ್ಪ್ ಮಾಡ್ತಿದ್ದದ್ದು ನನಗೆ ಈಗಲೂ ನೆನಪಾಗ್ತದೆ. ಮತ್ತು ಗಂಡು ಪಾತ್ರ ಅಂತ ಬಂದಾಗ ನನ್ನ ಅಮ್ಮನಿಗೆ ಹೆಮ್ಮೆ ಇತ್ತು. ಯಾಕೆ ಅಂತಂದರೆ ಓರ್ವ ಹೆಣ್ಣಾಗಿ ಒಂದು ಗಂಡು ಪಾತ್ರ ನಿರ್ವಹಿಸಬೇಕಂದ್ರೆ ಅದಕ್ಕೆ ಆದ ಒಂದು ಚೌಕಟ್ಟು ಅಂತ ಇರ್ತದೆ. ಇದು ಹೀಗಾಗಿರ್ಬಾರ್ದು, ಹಾಗಾಗಿರ್ಬಾರ್ದು, ಅದನ್ನು ಹಾಗೆ ತೋರಿಸಬಾರ್ದು, ನಾವು ಅದು ಕೆಟ್ಟದಾಗ್ತದೆ ಅಂಥದ್ದೆಲ್ಲ. ಆದರೆ ಬಹುಶಃ ನನಗೆ ಗುರುಗಳ ಮಾರ್ಗದರ್ಶನ, ನನ್ನ ತಂದೆ ತಾಯಿಯ ಪ್ರೋತ್ಸಾಹದಿಂದ ಏನೋ ನನಗೆ ಕೊಟ್ಟಂತಹ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಲಿಕ್ಕೆ ಪ್ರಯತ್ನಿಸ್ತಿದ್ದೆ ಅಂತ ಹೇಳ್ಬೋದು. ಸೊ ಹಾಗೆ ಗಂಡು ಪಾತ್ರ ಅಂತ ಸಿಕ್ಕಿದಾಗ ನನಗೇನು ಬೇಜಾರಾಗಲಿಲ್ಲ, ಆ್ಯಂಡ್ ಹೆಣ್ಣು ಪಾತ್ರ ಸಿಕ್ಕಲಿಲ್ಲ ಅಂದದಕ್ಕೂ ಬೇಜಾರಾಗಲಿಲ್ಲ. ಹಾಗೆ ಅದೊಂದು ಬ್ಯಾಲೆನ್ಸ್ ಆಗಿ ಹೋಯಿತು ಅಂತ ಹೇಳ್ತೇನೆ. ಈಗ ಮಾತನಾಡುವ ಭಾಷೆ ಆಗಿರ್ಬೋದು, ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂತ ಹಾಗೆ ಹೇಳಬಾರ್ದು, ಕನ್ನಡ ಮಾತನಾಡುವವರು ತುಂಬಾನೇ ಕಮ್ಮಿ ಇದ್ದಾರೆ. ಆದರೆ ನೀವು ಈಗ ಮಾತನಾಡುವ ಶೈಲಿ ಕೂಡ ನೋಡಿದರೆ ಬಹಳಷ್ಟು ಖುಷಿ ಆಗ್ತದೆ. ಯಕ್ಷಗಾನದಿಂದ ಭಾಷೆಗಳ ಶೈಲಿ, ಮಾತನಾಡುವ ಶೈಲಿ ಬದಲಾಗ್ತದೆ, ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಮಾತನಾಡುವಾಗ? ಮೊದಲಾಗಿ ನಾನು ಕಲ್ತದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲಿ, ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು. ನಮಗೆ ಹೇಗಂದರೆ ಕೂತ್ರು ನಿಂತರೂ ಇಂಗ್ಲೀಷ್ ಮಾತಾಡಬೇಕು. ಸೊ ಹಾಗೆ ನಮಗೆ ಕನ್ನಡ ಅಲವೇ ಇರಲಿಲ್ಲ. ಬಟ್ ಏನಂತಂದರೆ ಇಂಥದ್ದೇ ಯಕ್ಷಗಾನ ಆಗಿರ್ಬೋದು ಅಥವಾ ಯಾವುದೇ ಒಂದು ನಾಟಕ ಅಂತ ಆಗಿರ್ಬೋದು, ಅದರಲ್ಲಿ ಮಾತಾಡುವ ಕನ್ನಡ ಆಗಿರ್ಬೋದು, ಅದು ನಮಗೆ ಕನ್ನಡವನ್ನು ಮರೀಲಿಕ್ಕೆ ಬಿಡ್ತಿರ್ಲಿಲ್ಲ. ಮತ್ತು ಎಂತಂದರೆ ಮನೇಲಿ ಬಂದಾಗಲೂ ನಾವು ನಮ್ಮ ಮಾತೃಭಾಷೆನ ಮಾತಾಡಲಿಕ್ಕೆ ಶುರು ಮಾಡಿದರೂ ಸಹ ಹೊರಗೆ ಹೋದ್ಮೇಲೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೇಗೆ ಮಾತಾಡ್ತೇವೆ, ಅವ್ರ ಹತ್ರ ಕನ್ನಡವೇ ಮಾತಾಡ್ತೇವೆ ಹೆಚ್ಚಾಗಿ. ಅದು ಆಗಿರ್ಬೋದು. ಮತ್ತು ನನಗೆ ಕನ್ನಡ ಮರೆಯದೇ ಇರ್ಲಿಕ್ಕೆ ಆಗಲಿಲ್ಲ. ಯಾಕೆಂತಂದರೆ ಅದು ನಮ್ಮೊಳಗೆ ಇರ್ತದೆ. ನಾವು ಇಲ್ಲೇ ಹುಟ್ಟಿದ್ದೇವೆ ಅಂದಮೇಲೆ ನಮಗೆ ಕನ್ನಡ ಗೊತ್ತಿರಲೇಬೇಕಾಗ್ತದೆ. ಹಾಗೆ ಮತ್ತು ಎಂತಂದರೆ ನಾನು ಮಾತಾಡುವ ಕನ್ನಡದಲ್ಲಿ ಸಹ ಹೆಚ್ಚಾಗಿ ಉಡುಪಿ ಕನ್ನಡ ಬಂದರೂ ಸಹ ನನಗೆ ಟೆಕ್ಸ್ಟ್ ಬುಕ್ ಕನ್ನಡ ಮರೆಯೋದಿಲ್ಲ. ಹಾಗೆ ಅಂದರೆ ಅದೊಂದು ಅಡ್ಜಸ್ಟ್ಮೆಂಟ್ ಆಗಿ ಹೋಗಿದೆ. ಅಂದರೆ ಅಲ್ಲಿಗೆ ಹೋದಾಗ ಆ ಥರದ್ದೇ ಕನ್ನಡ ಮಾತಾಡಬೇಕು, ಇಲ್ಲಿ ಹೋದಾಗ ಇಂಥದ್ದೇ ಕನ್ನಡ ಮಾತಾಡಬೇಕಂತ. ಸೊ ಹಾಗೆ ಅದರೊಂದು ಡಿಫ್ರೆನ್ಸ್ ನನಗೆ ಯಾವತ್ತೂ ಕಷ್ಟ ಅಂತ ಅನಿಸ್ಲಿಲ್ಲ ಅಂತ ಹೇಳ್ಬೋದು. ಹಾಗೆ ಕನ್ನಡದಲ್ಲಿ ಅಂತ ಹೇಳುವಾಗ ಕನ್ನಡ ಮಾತಾಡ್ತೇನೆ, ಹಾಗಾಗಿ ನನಗೆ ಕನ್ನಡ ಅಂತ ಕಷ್ಟ ಅಂತ ಅನಿಸ್ಲೇ ಇಲ್ಲ ಯಾವತ್ತೂ ಸಹ. ಹಾಗಾದ್ರೆ ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕದ ಮುಖಾಂತರ ಸುಲಭನೇ ಆಯ್ತು. ಇಷ್ಟು ಒಂದು ಯಕ್ಷಗಾನದ ಮೇಲೆ ಆಸಕ್ತಿ ತೋರಿಸಿದ ನೀವು ಭರತನಾಟ್ಯದಲ್ಲೂ ಕೂಡ ವಿಶೇಷವಾಗಿ ಸಾಧನೆ ಮಾಡಿದ್ದೀರಾ. ಭರತನಾಟ್ಯದ ಬಗ್ಗೆ ಏನು ಹೇಳ್ತೀರಾ? ಭರತನಾಟ್ಯ ಅಂತ ಬಂದಾಗ ನಾನು ಭರತನಾಟ್ಯಕ್ಕೆ ಸೇರಿದ್ದು UKGಯಲ್ಲಿ. UKG ಅದೊಂದು ಸಣ್ಣ ಪ್ರಾಯ ಅಂತಲೇ ಹೇಳ್ಬೋದು. ಆದರೆ ಸಣ್ಣ ಪ್ರಾಯದಲ್ಲೂ ಸಹ ನನ್ನ ತಂದೆ ತಾಯಿ
ಎಲ್ಲ ಒಂದು ಕಲೆಗಾಗಲಿ ನಮ್ಮ ತಂದೆ ತಾಯಿಯ ಪ್ರೋತ್ಸಾಹ ಇಲ್ಲದೆ ಯಾವುದೂ ಆಗಲಿಕ್ಕಿಲ್ಲ. ಹಾಗಾಗಿ ಅವರು ನನಗೆ ನೀನು ಇಂಥದ್ದೊಂದು ಕಲೆಯನ್ನು ಕಲಿಬೋದು ಅಂತ ಹೇಳಿಕೊಟ್ಟು ನನ್ನನ್ನು ಸುಧೀರ್ ರಾವ್ ಕೊಡವೂರು ಇವರ ಪುತ್ತಿಗೆ ಮಠದ ಕ್ಲಾಸಿಗೆ ಸೇರಿಸಿದ್ರು. ಮೊದಲ ತರಗತಿಗೆ ಹೋಗುವಾಗ ಹೇಗಂದರೆ ಆಗ್ಬೋದೋ ಏನೋ ಅಂತ, ಹಾಗೆ ಅಂದರೆ ಕಲಿತೇವೋ ಇಲ್ವೋ ಗೊತ್ತಿಲ್ಲ, ಸಣ್ಣ ಮಗು ಹೇಗೆ ಕಲಿತದೋ ಏನೋ ಗೊತ್ತಿಲ್ಲ, ಅಥವಾ ಪಿಕಪ್ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ. ಬಟ್ ಆ ಫಸ್ಟ್ ತರಗತಿ ಇಲ್ವಾ ನನಗೆ ತಟ್ಟಡವು ಅಂತ ಫಸ್ಟಿಗೆ ಮಾಡ್ತೇವೆ. ಸೊ ಹಾಗೆ ಆ ತಟ್ಟಡವು ಕಲಿಯುವಾಗ ನನ್ನ ಕಾಲು ಕುಣಿತಿತ್ತು, ಜೊತೆಗೆ ನನ್ನ ಮನಸ್ಸು ಸಹ ಉಲ್ಲಾಸದಿಂದ ಇಂಥದ್ದೇ ಒಂದು ಕಲೆಯನ್ನು ನಾನು ಮುಂದಕ್ಕೂ ಕಲಿಬೇಕು ಅನ್ನುವ ಆಸಕ್ತಿ, ಅದನ್ನು ಬಾಯಲ್ಲಿ ಹೇಳಲಿಕ್ಕೆ ಬರದಿದ್ರೂ ಸಹ ಒಂದು ಮನಸ್ಸಲ್ಲಿ ಗೊತ್ತಾಗ್ತದೆ. ಸೊ ಹಾಗೆ ಅದು ಹೊರಹೊಮ್ತಿತ್ತು. ನಂತರದಲ್ಲಿ ಮೊದಲನೇ ಕ್ಲಾಸಲ್ಲಿ ನಾನು ಕೊಡವೂರು ಅವರದ್ದೇ ಮುಖ್ಯ ಸಂಸ್ಥೆಗೆ ಅಲ್ಲಿ ಸೇರಿದೆ. ಸುಧೀರ್ ರಾವ್ ಕೊಡವೂರು ಅವರದ್ದು ಕೊಡವೂರಲ್ಲಿ ಕ್ಲಾಸ್ ಆಗ್ತಿತ್ತು ಅವರ ಮನೆಯಲ್ಲಿ. ಅಲ್ಲಿಗೆ ಸೇರ್ತಾ ಇರುವಾಗ ಹತ್ರ ಸಹ ಆಗ್ತಿತ್ತು ನಮ್ಮ ಮನೆಗೆ. ಮತ್ತು ದಿನ ಬೆಳಗ್ಗೆ ಸಾಟರ್ಡೇ ಸಂಜೆ ಆಗ್ತಿತ್ತು, ಬೆಳಗ್ಗೆ ದಿನ ಇರ್ತಿತ್ತು. ಬೆಳಗ್ಗೆ ಕ್ಲಾಸಿಗೆ ಹೋಗ್ತಿದ್ವಿ. ಅಲ್ಲಿ ಸಿಗುವಂಥ ಫ್ರೆಂಡ್ಸ್ ಆಗಿರ್ಬೋದು, ಅಂದರೆ ಎಲ್ಲರೂ ಒಂದು ಕಲೆಯ ದೃಷ್ಟಿಯಿಂದ ನೋಡ್ತಾರೆ ಅಂತ ಅಂದ್ಕೊಳ್ತೇವೆ, ಆದರೆ ಅದು ಇರಲಿಲ್ಲ. ಅಂದರೆ ಎಲ್ಲರೂ ಸಾಮಾನ್ಯರಾಗಿಯೂ ಮಾತಾಡ್ತಾರೆ, ಕಲೆಯ ದೃಷ್ಟಿಯಿಂದಲೂ ಮಾತಾಡ್ತಿದ್ರು. ಮತ್ತು ಅಲ್ಲಿ ಕಲಿತಾ ಇರುವ ಒಂದು ವಾತಾವರಣ ಆಗಿರ್ಬೋದು, ಒಂದು ಮನೆಯ ವಾತಾವರಣ ಆಗಿರ್ಬೋದು, ಮತ್ತು ನಮಗೆ ಒಂದು ಹೊಸ ವಿನ್ಯಾಸವನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಇಂಥದ್ದೆಲ್ಲ ಈ ಹೊತ್ತಲ್ಲಿ ಮಾಡಬೇಕು, ಅಥವಾ ಇಂಥದ್ದೇ ತಟ್ಟಡವನ್ನು ಎಲ್ಲಿ ಪ್ರದರ್ಶಿಸಬೇಕು ಅಂಥದ್ದೆಲ್ಲ ಕೇವಲ ಡಾನ್ಸ್ ಅಂತ ಕೊಡಲಿಲ್ಲ, ಅದನ್ನು ಎಲ್ಲೆಲ್ಲಿ ಉಪಯೋಗಿಸ್ತೇವೆ ಅದರ ಬಗ್ಗೆ ಹೇಳಿಕೊಟ್ರು. ಸೊ ನನ್ನ ಮೊದಲ ಪ್ರೋಗ್ರಾಮ್ ಬಂದು 6th ಸ್ಟ್ಯಾಂಡರ್ಡಲ್ಲಿ ನಾನು ಮಾಡಿದ್ದು. ಅದು ಇದೇ ಸಂಸ್ಥೆಯ 25ನೇ ವರ್ಷಕ್ಕೆ ಮಾಡಿದ್ದು. ಸೊ ಅದು ಮೊದಲ ಸಂಭ್ರಮ ಆಗಿತ್ತು. ಅಲ್ಲಿ ನನ್ನ ಮೊದಲ ಪ್ರದರ್ಶನದಿಂದ ಏನಾಯ್ತಂದರೆ ಎಲ್ಲರಿಗೂ ಸಹ ಖುಷಿಯಾಗಿತ್ತು, ನಾನು ಇಂಥದ್ದೇ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ. ನಂತರದಲ್ಲಿ ನನ್ನನ್ನು ನೃತ್ಯ ರೂಪಕಕ್ಕೆ ಆಯ್ಕೆ ಮಾಡಿದರು. ಹೀಗೆ ಆ ಭರತನಾಟ್ಯಂ ಅಂತ ಹೇಳುವಾಗ ಆ ಭರತನಾಟ್ಯಮೇ ನನ್ನನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಯಿತು ಅಂತ ಯೋಚನೆ ಮಾಡುವಾಗಲೇ ಒಂದು ಖುಷಿ ಆಗ್ತದೆ. ಅಂದರೆ ನಾನು ಭರತನಾಟ್ಯಂದಿಂದಲೇ ಎಲ್ಲೆಲ್ಲಿ ಹೋಗಿ ಬಂದೆ ಅಂತ ಹೇಳುವಾಗ ಒಂದೊಂದು ಹೊಸ ಸ್ಥಳ ಆಗಿರ್ಬೋದು ಅಂಥದ್ದೆಲ್ಲ. ಹಾಗಾಗಿ ನೃತ್ಯ ಅಂತ ಹೇಳುವಾಗ ನಮ್ಮ ಬದುಕಿನಲ್ಲೂ ನೃತ್ಯವೇ, ಯಾಕೆಂತಂದರೆ ನಾವು ಎಲ್ಲದಕ್ಕೂ ತಾಳ ಹಾಕ್ತಿರ್ತೇವೆ, ಎಲ್ಲದಕ್ಕೂ ಕುಣಿತಿರ್ತೇವೆ. ಆದರೆ ಈ ಭರತನಾಟ್ಯಂ ಅಂತ ಹೇಳುವಾಗ ಬೇರೆಯವರ ತಾಳಕ್ಕೆ ಕುಣಿತೇವೆ ನಿಜ, ಆದರೆ ನಮ್ಮ ಮನಸ್ಸಿನಲ್ಲಿ ಏನನಿಸ್ತದೋ ಅದನ್ನೇ ಕುಣಿತಿರ್ತೇವೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿಯವರೆಗೂ ಸಹ ನಾನು ಈ ವರ್ಷ ಪ್ರೀ ವಿದ್ವತ್ ಕಟ್ತಿದ್ದೇನೆ, ಅದರದ್ದೇ ಒಂದು ಭಾಗ. ಹಾಗಾಗಿ ಆ ಎಕ್ಸಾಮ್ ಕಟ್ಟುವಾಗಲೂ ಸಹ ನನಗೆ ಒಮ್ಮೆ ಕ್ವೆಶನ್ ಬಂತು, ಇಷ್ಟು ವರ್ಷ ನಾನು ಇದ್ದೆ ಭರತನಾಟ್ಯಮಲ್ಲಿ, ಹೇಗೆ ಬಂದೆ, ಹೇಗೆ ಇದ್ದೇನೆ ಈಗ ಅಂತ ಹೇಳಿ. ಬಹುಶಃ ನಾನು ನೃತ್ಯಕ್ಕೆ ಸೇರದಿದ್ರೇನೋ ನಾನು ಇಲ್ಲಿ ಬರ್ತಿರ್ಲಿಲ್ವೇನೋ, ಅಥವಾ ನಾನು ಇಲ್ಲಿ ಇದ್ದೇನೆ, ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೆ, ನಾನು ಉಡುಪಿಯಲ್ಲಿ ಇದ್ದೆ ಅಂತ ಗೊತ್ತೇ ಆಗ್ತಿರ್ಲಿಲ್ವೇನೋ ಅಂತ ಅನಿಸ್ತಾ ಇತ್ತು. ಬಟ್ ಖುಷಿ ಇದೆ ಇಲ್ಲಿ ತನಕ ಬಂದದ್ದು. ಹಾಗೆ
ಇಂದಿನ ನಮ್ಮ ಅತಿಥಿ ಅನ್ವಿತಾ ಎಂ ಅವರು ಅವರ ಅನುಭವಗಳು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇನ್ನಷ್ಟು ಅವರ ಜೊತೆ ಮಾತನಾಡಲಿಕ್ಕಿದೆ. ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿದ್ದರೆ ವಿಶೇಷ ದಿನದ ವಿಶೇಷ ಅತಿಥಿ ಅನ್ವಿತಾ ಎಂ ತಂತ್ರಿ ಅವರು. ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಅನ್ವಿತಾ ಎಂ ತಂತ್ರಿ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅದಕ್ಕೆ ಹೇಳೋದು, ಸಾಧನೆ ಮಾಡುವವರಿಗೆ ಯಾವುದೇ ತಡೆ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ಬೇಕಾದರೂ ಸಾಧನೆ ಮಾಡಬಹುದು. ಅದು ಕೂಡ ನೀವು ಒಂದಲ್ಲ ಎರಡಲ್ಲ ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೀರಾ. ಈ ಕೊಡೂರು ನಿಕೇತನ ಅಂತ ಬಂದಾಗ ಭರತನಾಟ್ಯ ಅಂದಾಗ ನಮ್ಮ ತಲೆಯಲ್ಲಿ ಬರುವುದು ಖಾಲಿ ಭರತನಾಟ್ಯ ಅಂತ. ಆದರೆ ನಿಮ್ಮ ಒಂದು ತಂಡದಿಂದ ಭರತನಾಟ್ಯಕ್ಕೆ ಒಂದು ನೃತ್ಯ ರೂಪಕವನ್ನು ಕೊಟ್ಟಿದ್ದೀರಾ ನೀವು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೃತ್ಯ ರೂಪಕ ಅಂತ ಬಂದಾಗ ಚಿತ್ರ ಆಗಿರ್ಬೋದು. ಚಿತ್ರ ಅಂತ ಒಂದು ನಾಟಕ ಮಾಡಿದ್ರು ನೃತ್ಯ ರೂಪಕ. ಮತ್ತೆ ನಾರಸಿಂಹ ಅನ್ನುವ ನೃತ್ಯ ರೂಪಕ. ಮತ್ತೆ ನಮ್ಮದ್ರಲ್ಲಿ ಓರ್ವ ವಿದ್ಯಾರ್ಥಿನಿ ಎಂತಂದ್ರೆ ಏಕ ವ್ಯಕ್ತಿ ಪ್ರದರ್ಶನವನ್ನು ಮಾಡಿದ್ರು. ಸೊ ಹೀಗೆ ಮೂರು ನಮ್ಮ ಭರತನಾಟ್ಯವನ್ನ ಬಿಟ್ಟು ಮೂರು ವಿಧಗಳಿದ್ವು. ನೃತ್ಯ ನಾಟಕ ಅಂತ ಬಂದಿದ್ವಿ ಚಿತ್ರಕ್ಕೆ ಬಂದ್ರೆ. ಅಲ್ಲಿಗೆ ನಾನು ಮೊದಲನೇದಾಗಿ ಅದನ್ನು ಕಲೀಲಿಕ್ಕೆ ಹೋಗುವಾಗ ನಾನು ಇರಲಿಲ್ಲ. ಯಾಕೆ ಅಂತಂದರೆ ನಾನು ಸಣ್ಣವಳಾಗಿದೆ ಒಂದು. ಎಂತಂದರೆ ಆಗ ಬುದ್ಧಿ ಬೆಳೀತದೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಅದು ಅಪರ್ಚುನಿಟಿ ಸಿಕ್ಕಲಿಲ್ಲ ಅಂತ ಹೇಳುವಾಗ ಬೇಜಾರಿತ್ತು. ಆದರೆ ಯಾವುದೋ ಒಂದು ಮುಖಾಂತರದಿಂದ ನಾನು ಹೇಗಾದರೂ ಮಾಡಿ ಆ ನೃತ್ಯ ನಾಟಕದಲ್ಲಿ ನಾನು ನನ್ನ ಪ್ರದರ್ಶನವನ್ನು ತೋರಿಸ್ಬೇಕಂತ ಆಸೆ ಆಗ್ತಿತ್ತು. ಸೊ ಅಲ್ಲಿಗೆ ಹೋಗುವಾಗ ನನ್ನ ಮೊದಲ ಪ್ರದರ್ಶನ ಬಂದದ್ದು ಬೆಂಗಳೂರಿನಲ್ಲಿ ರಂಗಶಂಕರದಲ್ಲಿ. ಅಲ್ಲಿ ರಂಗಶಂಕರ ಅಂತ ಹೇಳುವಾಗಲೇ ಎಲ್ಲರಿಗೂ ದೊಡ್ಡ ವೇದಿಕೆ. ಯಾಕೆಂತಂದ್ರೆ ಅದು ಶಂಕರ್ನಾಗ್ ಅವರ ಒಂದು ನೇತೃತ್ವದಲ್ಲಿ ನಡೆಯುವಂಥದ್ದು. ಅವರು ಇಲ್ಲದಿದ್ರೂ ಸಹ ಅವರ ಅಡಿಯಲ್ಲಿ ಬರುವಂಥ ಎಲ್ಲ ಸಂಸ್ಥಾಪಕರು ಆಗಿರ್ಬೋದು, ಅವರ ಸಹಾಯದಿಂದ ನಮ್ಮ ಸಂಸ್ಥೆಗೆ ಇಂಥದ್ದೊಂದು ಅವಕಾಶ ಬಂದಿತ್ತು. ನಾನು ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ ಅಂತ ಹೇಳಲಿಕ್ಕೆ ನಂಗೆ ಖುಷಿ ಆಗ್ತದೆ. ಯಾಕೆ ಅಂತಂದರೆ ಡೈಲಾಗ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಗುಂಪಲ್ಲಿ ಆದರೂ ಪ್ರಾಬ್ಲಮ್ ಇಲ್ಲ. ಆದರೆ ನಾವು ಎಕ್ಸಿಬಿಟ್ ಮಾಡುವಾಗ ನಾವು ಆ ಒಂದು ಸ್ಟೇಜಲ್ಲಿ ಇರ್ತೇವಂತ ಇರ್ತದಲ್ಲ, ಸೊ ಅಂಥದ್ದೊಂದು ಖುಷಿ ಇರ್ಬೋದು. ಮತ್ತು ಆ ಪಾತ್ರವನ್ನು ನಿರ್ವಹಿಸುವಾಗ ಇರ್ಬೋದು, ನನ್ನದೇ ಒಂದು ಪಾತ್ರ ಅಂತಲ್ಲ, ಯಾರದೋ ಒಂದು ಭಾಗ ಆಗಿರ್ಬೋದು ನಾನು. ಆದರೆ ಆ ಭಾಗವನ್ನು ಸಹ ನಾನೇ ಖುಷಿಯಾಗಿ ಇದು ನಾನು ಒಂದು ಪಾತ್ರ, ಈ ವೇದಿಕೆಯಲ್ಲಿ ನಾನು ಒಬ್ಬಳಾಗಿದ್ದೇನೆ ಅಂತ ಹೇಳಿಕೊಂಡು ಆ ಖುಷಿಯಲ್ಲಿ ನಾನು ಮಾತಾಡ್ತಿದ್ದೆ ಅಥವಾ ಡೈಲಾಗನ್ನು ಹೇಳ್ತಾ ಇದ್ದೆ, ಕುಣಿತಿದ್ದೆ. ಕುಣಿಯೋದಂದ್ರೆ ನೃತ್ಯ ಆಗಿರ್ಬೋದು. ಹಾಗಾಗಿ ನೃತ್ಯ ನಾಟಕ ಅದು ಆಗಿತ್ತು. ಅದಾದಮೇಲೆ ನೃತ್ಯ ರೂಪಕ ಬಂದು ನಾರಸಿಂಹ, ಅದು ಈಗಲೂ ಪ್ರಚಲಿತದಲ್ಲಿದೆ. ಚಿತ್ರವೂ ಇದೆ, ಆದರೆ ಇದು ಈಗ ಮುಖ್ಯವಾಗಿ ಕಂಡಂತಹ ನೃತ್ಯ ರೂಪಕ. ಸೊ ನಾರಸಿಂಹ ಅಂತ ಬಂದಾಗ ನಾನು ಫಸ್ಟಿಗೆ ಕಾಂಪೋಸಿಷನ್ಗೆ ಇರಲೇ ಇಲ್ಲ. ತದನಂತರದಲ್ಲಿ ನನ್ನನ್ನು ಒಂದು ಇಂಟ್ರೆಸ್ಟಲ್ಲಿ ಸೇರಿಸಿದ್ರು. ನನ್ನ ಇಂಟ್ರೆಸ್ಟಲ್ಲಿ ನಾನು ಸೇರಿದೆ. ಅದಾದಮೇಲೆ ಅವರು ಕೊಟ್ಟಂತಹ ಎಲ್ಲ ಆಪರ್ಚುನಿಟಿ ಆಗಿರ್ಬೋದು. ಬಹುಶಃ ನಮ್ಮದೇ ಒಂದು ಕಾಂಪೋಸಿಷನ್ ಮಾಡ್ಲಿಕ್ಕೆ ಹೇಳ್ತಿದ್ರು. ಅಂದರೆ ನಮ್ಮನ್ನೊಂದು ಹಾಡು ಹಾಕಿ ಬಿಡ್ತಾ ಇದ್ರು. ಇಂಥದ್ದಕ್ಕೆ ಹೇಗೆ ವಿನ್ಯಾಸ ಮಾಡ್ಬೋದು, ಹೇಗೆ ಒಂದು ಸ್ಟೆಪ್ಸನ್ನು ಹಾಕ್ಬೋದು ಅಂಥದ್ದೆಲ್ಲ ಕೇಳ್ತಾ ಇದ್ರು. ಅಥವಾ ಹೇಗೆ ಭಾವ ತೋರಿಸಬಹುದು ಅಂತ ಹೇಳಿ. ಇದೆಲ್ಲ ಆಗುವಾಗ ಬಹುಶಃ ನಾನು ನನ್ನ ಒಳಗಿನಂತಹ ಒಂದು ಹೊಸ ಕ್ರಿಯೇಟಿವ್ನೆಸ್ಸನ್ನು ಹೊರಗೆ ಹಾಕಿದೆ ಅಂತ ಹೇಳ್ಬೋದು. ಮತ್ತು ಇಂಥದ್ದೊಂದು ನಾರಸಿಂಹ ಎನ್ನುವಂತಹ ಒಂದು ನೃತ್ಯ ರೂಪಕದಲ್ಲಿ ಇರಬೇಕು ಅಂತಂದರೆ ಬಹುಶಃ ನಾನು ಎಣಿಸ್ಲಿಕ್ಕಿಲ್ಲ ನಾನು ಇದರಲ್ಲಿ ಇದ್ದೇನೆ ಅಂತ ಹೇಳಿ. ಅದರ ಒಂದು ಕನಸಾಗಿ ಉಳಿದು ಬಿಡ್ತದೇನೋ ಅಂದ್ಕೊಳ್ಳುವ ಪರಿಸ್ಥಿತಿಯಲ್ಲಿ ಇಂಥದ್ದೊಂದು ಅವಕಾಶ ಸಿಕ್ಕಿದಾಗ ನಾನು ಖಂಡಿತ ಕೈ ಬಿಡಲಿಲ್ಲ, ಸೇರಿದೆ. ಈಗ ನಾರಸಿಂಹ ಅನ್ನುವಂತಹ ಮುಖ್ಯ ಪಾತ್ರದಲ್ಲಿ ವಹಿಸ್ತಾ ಇದ್ದೇನೆ. ಅದೊಂದು ಖುಷಿ ಅಂತ ಹೇಳ್ಬೋದು, ಇಲ್ಲಿ ತನಕದ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಅದು. ಓಕೆ, ಭರತನಾಟ್ಯ ಆಯಿತು, ಯಕ್ಷಗಾನ ಆಯಿತು. ಭರತನಾಟ್ಯಕ್ಕೆ ಹತ್ತಿರವಾದದ್ದು ಸಂಗೀತದಲ್ಲೂ ಕೂಡ ನೀವು ವಿಶೇಷವಾಗಿ ಸಾಧನೆ ಮಾಡಿದ್ದೀರಾ, ಅದರ ಬಗ್ಗೆ ಹೇಳಿ. ಸಂಗೀತ ಅಂತ ಬಂದಾಗ ನಾನು ನೃತ್ಯಕ್ಕೆ ಸೇರಿದಾಗ ಅಲ್ಲಿಯೇ ಒಬ್ಬರು ಗುರುಗಳು ಬರ್ತಿದ್ರು, ಉಷಾ ಅಂತ ಮಣಿಪಾಲ್ ಅವರು. ಅವರ ಮುಖಾಂತರ ನಾನು ಸಂಗೀತಕ್ಕೆ ಪರಿಚಯಪಟ್ಟೆ. ಮತ್ತು ಸಂಗೀತ ಅಂತ ಹೇಳುವಾಗ ಮೊದಲಿಗೆ ಸರಿಗಮ ಪದನಿಸ ಆದರೂ ಸಹ ಅದಕ್ಕೊಂದು ನಮ್ಮದೇ ಆದಂತಹ ರೂಪವನ್ನು ಕೊಡಬೇಕು. ಅಂದರೆ ಇಂಥದ್ದೊಂದು ಸ್ವರಗಳನ್ನು ಹೇಳುವಾಗ ಸಹ ಒಂದು ಹೊಸ ರೀತಿಯಾದ ಒಂದು ಭಾವನೆಯಿಂದ ಹೇಳಬೇಕಾಗ್ತದೆ. ಯಾವುದೇ ಒಂದು ಹಾಡಾಗಿರಲಿ, ಅದನ್ನು ಹಾಡು ಥರ ಹೇಳಿದರೆ ಹಾಡು ಮುಟ್ತದೇನೋ, ಆದರೆ ಅದರ ಭಾವ ಮುಟ್ಲಿಕ್ಕೆ ನಾವು ನಮ್ಮದೇ ಆದಂತಹ ಒಂದು ಭಾವನೆಯನ್ನು ತುಂಬಿಸಬೇಕು ಅಂತ ಗೊತ್ತಿತ್ತು. ಹೀಗೆ ಸರಿಗಮ ಪದನಿಸದಿಂದ ಶುರು ಮಾಡಿದರೂ ಸಹ ಅದಾದಮೇಲೆ ಅದಾದಮೇಲೆ ಆಗುವಂತಹ ಎಲ್ಲ ಹಾಡುಗಳಾಗಿರ್ಬೋದು,
ಪ್ರತಿಯೊಂದನ್ನು ಹೇಳ್ತಾ ಬಂದಾಗ ಬಹುಶಃ ಸಂಗೀತದಲ್ಲಿಯೂ ಸಹ ನನಗೆ ಶ್ರೇಯಸ್ಸುಂಟು ಅಂತ ಗೊತ್ತಾದದ್ದು. ನನ್ನ ಸ್ವರದ ಬಗ್ಗೆ ನಾನೇ ಕೇಳ್ಕೊಂಡೆ, ನನ್ನ ಸ್ವರ ಹೇಗೆ ಹಾಡ್ತದೆ, ನಾನು ಹಾಡಿದರೆ ಹೇಗೆ ಕೇಳ್ತದೆ ಅಂತ ಅಂದರೆ ಗೊತ್ತಾಯಿತು. ಹೀಗೆ ಹಾಡ್ತಾ ಬಂದು ಒಂದು ಸ್ಟೇಜ್ ಅಂತ ಕೊಟ್ಟಾಗ ಅದರಲ್ಲಿ ನಾವು ಅಂದರೆ ಹೊಸ ರೂಪವನ್ನು ನೋಡ್ತೇವೆ. ಅಂದರೆ ಯಾವುದೇ ಒಂದು ಹಾಡು ಬಂದಿರಲಿ, ಹಾಡು ಒಂದು ಗಿಡದ ಬಗ್ಗೆ ಆಗಿರಲಿ, ಆ ಗಿಡವನ್ನು ನೋಡ್ತಾ ಹಾಡೋದು ಅದೊಂದು ಬೇರೆ ರೀತಿಯ ಒಂದು ಅನುಭವ ಆಗಿರ್ಬೋದು. ಒಂದು ಗೆಜ್ಜೆಯ ಬಗ್ಗೆ ಹೇಳಿರ್ಬೋದು, ಅಥವಾ ಗೆಜ್ಜೆಯ ಬಗ್ಗೆ ಹಾಡು ಬಂದರೂ ಸಹ ಆ ಗೆಜ್ಜೆಯನ್ನು ಕಲ್ಪನೆ ಮಾಡ್ಕೊಂಡು ಹಾಡುವಂಥದ್ದಾಗಿರ್ಬೋದು. ಇಂಥದ್ದೆಲ್ಲ ಕಲಿತೆ. ಅಂದರೆ ಎಲ್ಲದಕ್ಕೂ ಸಹ ಒಂದು ಅಂಶ ಅಂದರೆ ನಮ್ಮ ಕ್ರಿಯೇಟಿವ್ನೆಸ್, ನಾವು ಹೇಗೆ ಅದನ್ನು ಎಕ್ಸಿಬಿಟ್ ಮಾಡ್ತೇವೆ ಅದರಲ್ಲಿ ಇರುವಂಥದ್ದು. ಹೀಗೆ ಸಂಗೀತದಲ್ಲಿಯೂ ಸಹ ಏನಂದರೆ ಹಾಡ್ತೇನೆ, ಈಗ ಹೇಗಿದ್ರೂ ಸಹ ಹಾಡ್ತೇನೆ. ಅದಕ್ಕೊಂದು ಹೊರ ಹಾಕಲು ಒಂದು ಅವಕಾಶ ಸಿಕ್ಕಿತ್ತು ಸಂಗೀತದಲ್ಲಿ ಅಂತ ಹೇಳ್ಬೋದು. ಹೀಗೆ ಸ್ವರಗಳ ಜೊತೆಗೆ ನನ್ನ ಒಂದು ಮಿಲನ ಆಗ್ತಾ ಉಂಟು ಹಾಗೆ. ಓಕೆ, ಭರತನಾಟ್ಯಕ್ಕೆ ಹತ್ತಿರವಾದದ್ದು ಸಂಗೀತ. ಹೌದು, ತುಂಬಾನೇ ಯೂಸ್ಫುಲ್, ಉಪಯೋಗ ಇದೆ ಅಂತ ಹೇಳ್ತಾರೆ. ನಿಮಗೂ ಕೂಡ ಏನಾದರೂ ಆಗಿದೆಯಾ ಪರೀಕ್ಷೆ ಬರೆಯುವಾಗ? ಹೌದು, ಅಂದರೆ ನಮಗೆ ಭರತನಾಟ್ಯಂ ಜೂನಿಯರ್ ಆಗಿರ್ಬೋದು, ಸೀನಿಯರ್ ಆಗಿರ್ಬೋದು, ವಿದ್ವತ್ ಆಗಿರ್ಬೋದು, ಅದರಲ್ಲಿ ರಾಗಲಕ್ಷಣ ಅಂತುವಂತಹ ಒಂದು ಮುಖ್ಯ ಪಾಠವೇ ಉಂಟು. ಅದರ ನಂತರದಲ್ಲಿ ಅಂತಂದರೆ ವಿದ್ವತ್ ಆಗಿರ್ಬೋದು, ಇಂಥದ್ದೆಲ್ಲ ಇರುವಾಗ ನಮ್ಮದೇ ಒಂದು ಓನ್ ಕಾಂಪೋಸಿಷನ್ಗಳನ್ನು ಹಾಡಬೇಕು, ಅಥವಾ ಅಲ್ಲಿ ಕೊಟ್ಟಂತಹ ತಾನವರ್ಣ, ಪದವರ್ಣ ಇಂಥದ್ದನ್ನೆಲ್ಲ ಹಾಡಿ ತೋರಿಸಬೇಕು. ಸೊ ಹಾಗಾಗಿ ನಾವು ನೃತ್ಯ ಮಾಡ್ತೇವೆ, ಒಪ್ಕೊಳ್ತೇವೆ. ಆದರೆ ಅದನ್ನು ಹಾಡಬೇಕು ಅಂತ ಬಂದಾಗ ನಾವು ಹಿಂಜರಿತಿದ್ರೆ ನಮ್ಮ ಎಕ್ಸಾಮಿನರ್ಸ್ ಆಗಿರ್ಬೋದು ಅಥವಾ ಎಲ್ಲರೂ ನೋಡುವಾಗ ನೃತ್ಯ ಕಲ್ತಿದ್ದಿ, ಸಂಗೀತ ಗೊತ್ತಿಲ್ವಾ ಅಂತ ಹೇಳುವಾಗ ಒಂದು ಪ್ರಶ್ನೆ ಬರ್ತದೆ. ಹಾಗೆ ಆ ಪ್ರಶ್ನೆ ಬರಬಾರ್ದು ಅಂತ ಏನೋ ನನ್ನ ತಾಯಿಗೇನೋ ಒಂದು ಗೊತ್ತಾಗಿತ್ತು ಏನೋ. ಅಂದರೆ ನನ್ನ ತಾಯಿ ಸಹ ನೃತ್ಯ ಮಾಡ್ತಿದ್ರು. ಸೊ ಹಾಗೆ ಅವ್ರಿಗೆ ಗೊತ್ತಿತ್ತು ಅಂದರೆ ಸಂಗೀತ ನೃತ್ಯಕ್ಕೆ ಒಂದು ಸಹಕಾರಿ ಆಗುವಂತಹದ್ದು ಅಂತ. ಹಾಗಾಗಿ ನನ್ನನ್ನು ಈ ನೃತ್ಯಕ್ಕೆ ಪರಿಚಯ ಕೊಟ್ಟಾಗ ಸಂಗೀತಕ್ಕೂ ಸೇರಿಸಿದ್ರಿಂದ ಹೇಗಂದರೆ ಸಂಗೀತ ನೃತ್ಯ ಎರಡೂ ಒಂದೇ ದೋಣಿಯಲ್ಲಿ ನಡಿಬೇಕು. ಅಂದರೆ ಅದನ್ನು ಬಿಟ್ಟು ಇದು ಇರ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ನೃತ್ಯ ಮಾಡುವಾಗ ನಾವು ಯಾವುದಕ್ಕಾದ್ರೂ ನೃತ್ಯ ಮಾಡಬೇಕಂದ್ರೆ ಅದು ಸಂಗೀತ ಇರಲೇಬೇಕು, ಅಥವಾ ಸಂಗೀತ ಹೇಳುವಾಗ ಅದನ್ನು ಇನ್ನೊಂದು ಅರ್ಥಪೂರ್ಣವಾಗಿ ತೋರಿಸ್ಬೇಕಂದ್ರೆ ನೃತ್ಯ ಬೇಕೇ ಬೇಕು. ಸೊ ಹಾಗೆ ಅದು ಎರಡು ಒಂದೇ ದೋಣಿಯಲ್ಲಿ ಹೋಗ್ತಾ ಇತ್ತು. ನನ್ನ ಬದುಕಿನಲ್ಲೂ ಹಾಗೆ ಎರಡು ಒಂದೇ ದೋಣಿಯಲ್ಲಿ ಹೋಗ್ತಾ ಇತ್ತು. ಹೀಗೆ ವಿದ್ವತ್ ಎಕ್ಸಾಮ್ ಅಂತ ಈಗ ಬರುವಾಗ ನಮ್ಮ ಪ್ರಾಯೋಗಿಕ ಪರೀಕ್ಷೆ ಆಗಿರ್ಬೋದು, ಇಂಥದ್ರಲ್ಲಿ ನಾವು ಹಾಡಬೇಕಾಗ್ತದೆ. ನಾವು ಯಾವುದನ್ನು ನೃತ್ಯ ಮಾಡ್ತೇವೆ ಅದನ್ನು ಹಾಡಿ ತೋರಿಸಬೇಕು. ಸೊ ಹಾಗೆ ರಾಗಪೂರಿತವಾಗಿ ಹಾಡ್ತೇವೋ ಇಲ್ವೋ, ಅರೆ ರಾಗಪೂರಿತವಾಗಿ ಹಾಡಲಿಕ್ಕೆ ನಾವು ಏನನ್ನಾದರೂ ಗೊತ್ತಿರಬೇಕಲ್ವಾ. ಸೊ ಹಾಗಾಗಿ ನಮಗೆ ಸಂಗೀತ ಕ್ಲಾಸ್ ಆಗಿರ್ಬೋದು ಇಂಥದ್ದಕ್ಕೆಲ್ಲ ಸೇರಿದರೆ ಉಪಯೋಗ ಆಗ್ತದೆ ಅಂತ ಗೊತ್ತಿತ್ತು. ಸೊ ಹಾಗೆ ಜೂನಿಯರಿಂದ ಆಗಿರ್ಬೋದು, ಪ್ರತಿಯೊಂದಕ್ಕೂ ಆಗಿರ್ಬೋದು ನನ್ನ ರಾಗ ಈಗ ಸೇರ್ತದೆ ಅಂತ ಹೇಳುದಾದರೆ ಅದು ಸಂಗೀತ ಕ್ಲಾಸ್ನಿಲ್ಲೇ ಅಂತ ಹೇಳ್ಬೋದು. ಈ ಸಂಗೀತ ಕ್ಷೇತ್ರದಿಂದ ನೀವು ಯಾವುದಾದ್ರೂ ಸ್ಪರ್ಧೆಗಳಿಗೆ ಹೋಗಿದ್ದೀರಾ? ಸಂಗೀತ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಅಂತ ಹೋಗಿದ್ದೇನೆ. ಭಾವಗೀತೆ ಆಗಿರ್ಬೋದು, ಸ್ಕೂಲ್ಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಬರ್ತದೆ. ಸೊ ಹಾಗಾಗಿ ಅದರಲ್ಲಿ ನನ್ನ ಹೆಸರು ಫಸ್ಟಿಗೆ ಇರ್ತದೆ. ಅದಾದ್ಮೇಲೆ ಮನೆಗೆ ಬಂದು ಅಮ್ಮನ ಹತ್ರ ಹೇಳೋದು, ಅಮ್ಮ ಇಂಥದ್ದೊಂದು ಹಾಡಬೇಕಂತೆ, ಏನು ಹಾಡೋದು ಅಂತ ಹೇಳಿ. ಸೊ ಹೆಸರು ಕೊಡ್ತಿದ್ದೆ, ಮತ್ತು ಅಭಿನಯಿಸ್ತಾ ಇದ್ದೆ. ಒಂದು ಸಂಗೀತ ಅಂತ ಹೇಳುವಾಗ ಅದಕ್ಕೆ ನಮ್ಮ ಮುಖಾಂತರ ಬರುವ ಭಾವನೆಗಳು ಇಂಪಾರ್ಟೆಂಟ್. ಸೊ ಹಾಗಾಗಿ ಅದನ್ನು ಹೇಗೆ ಹೇಳ್ಬೋದು ಅಂತ ಮನೆಯಲ್ಲಿ ಒಮ್ಮೆ ಕನ್ನಡಿಯಲ್ಲಿ ಪ್ರಾಕ್ಟೀಸ್ ಮಾಡುವಂಥದ್ದು ಹೀಗೆ. ಮತ್ತು ಸ್ವರ ಸೇರ್ತದೋ ಇಲ್ವೋ, ತಾಳಕ್ಕೆ ಸೇರ್ತದೋ ಇಲ್ವೋ ಅಂತ ನೋಡ್ತಿದ್ದೆ. ಸೊ ಹೀಗೆ ಮಾಡ್ತಾ ಮಾಡ್ತಾ ಪ್ರತಿಭಾ ಕಾರಂಜಿಗಳಲ್ಲಿ ಪ್ರದರ್ಶನ ಮಾಡ್ತಿದ್ದೆ. ನನಗೆ 7th ಅಲ್ಲಿರುವಾಗ ಫಸ್ಟ್ ಪ್ರೈಸ್ ಬಂದಿತ್ತು ಭಾವಗೀತೆಗೆ. ಅದಾದಮೇಲೆ ಅದು ಕ್ಲಸ್ಟರ್ ಮಟ್ಟ ಆಗಿತ್ತು. ಆಮೇಲೆ ತಾಲೂಕು ಮಟ್ಟಕ್ಕೆ ಬಂದೆ. ತಾಲೂಕು ಮಟ್ಟದಲ್ಲಿ 2nd ಪ್ರೈಸ್ ಬಂದಿತ್ತು. ಸೊ ನಮ್ಮದು ಹೇಗೆಂದರೆ ನೆಕ್ಸ್ಟ್ ಮಟ್ಟಕ್ಕೆ ಹೋಗುವಾಗ ಫಸ್ಟ್ ಪ್ರೈಸ್ ಮಾತ್ರ ತಗೊಳ್ತಿದ್ರು. ಅದು ನಂಗೆ ಗೊತ್ತಿರಲಿಲ್ಲ. ಬಟ್ ಅದಾದಮೇಲೆ ಗೊತ್ತಾಯಿತು 2nd ಪ್ರೈಸ್ ಬಂದವರಿಗೆ ಕೊಡೋದಿಲ್ಲ ಅಂತ ಹೇಳಿ. ಸೊ ಆದರೂ ಸಹ ಅದು ನನಗೆ ಒಂದು ಸ್ಫೂರ್ತಿ ಆಯಿತು. ಇನ್ನೂ ನಾನು ಏನಾದರೂ ಸಾಧನೆ ಮಾಡಬೇಕು. 2nd ಪ್ರೈಸ್ ಬಂದಿದೆ ಅಂದರೆ ಫಸ್ಟ್ ಪ್ರೈಸ್ ತಗೊಳ್ಳಿಕ್ಕೆ ಏನು ಕಷ್ಟ ಇಲ್ಲ ಅಂತ ಅನಿಸ್ತಿತ್ತು. ಸೊ ಹಾಗೆ ಇನ್ನೂ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಸುಮ್ಮನೆ ಹೀಗೆ ಕೂತ್ಕೊಂಡಾಗಲೂ ಸಹ ಹಾಡೋದು, ಕಂಡಿ ನೋಡ್ಕೊಂಡು ಹಾಡೋದು, ಹೊರಗೆ ನೇಚರ್ ನೋಡ್ಕೊಂಡು ಹಾಡೋದು, ಇಂಥದ್ದೆಲ್ಲ ಶುರು ಮಾಡ್ತಿದ್ದೆ. ಆಗ ಅಮ್ಮನಿಗೆ ಒಂದು ವೇಳೆ ಇದು ಸರಿ ಅನಿಸ್ಲಿಲ್ಲ ಅಂತ ಹೇಳುವಾಗ ಅಲ್ಲೇ ಬಂದು ಹೇಳ್ತಿದ್ರು, ಇದು ನೋಡು, ಇದು ಇನ್ನೊಂದ್ಸತಿ ಹಾಡಿ ನೋಡು, ಮ್ಯಾಚ್ ಆಗ್ತದೆ ಇಲ್ವೋ ಅಂತ ಹೇಳಿ. ಮತ್ತು ಹಾಡು ಕೇಳೋದಾಗಿರ್ಬೋದು, ಹಾಡು ಕೇಳುವಾಗ ನಾನೇ ಅದಕ್ಕೆ ನನ್ನ ಸ್ವರ ಸೇರಿಸೋದಾಗಿರ್ಬೋದು, ಇಂಥದ್ದೆಲ್ಲ ಮಾಡ್ತಿದ್ದೆ. ಸೊ ಹಾಗೆ ಹಾಡು ಅನ್ನೋದೊಂದು ಎಲ್ಲರಿಗೂ ಖುಷಿ. ಅದು ಈಗ ನಮಗೆ ನೃತ್ಯ ನಮಗೆ ವಯಸ್ಸಾದ್ಮೇಲೆ ಮಾಡ್ಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಆದರೆ ವಯಸ್ಸಾದ್ಮೇಲೆ ನಾವು ಹಾಡ್ಬೋದು. ಹಾಗೆ ವಯಸ್ಸಾದ್ಮೇಲೆ ಸಹ ಒಂದು ಖುಷಿ ಇರ್ತದಲ್ಲ, ಹಾಡ್ತಾ ಇದ್ದೇವೆ ಅಟ್ಲೀಸ್ಟ್ ಅಂತ ಹೇಳಿ. ಸೊ ಹಾಗೆ ಹಾಡ್ತಾ ಬಂದು ನಾನು ಮತ್ತೆ ಅದಾದಮೇಲೆ ಕಾಂಪಿಟೇಷನ್ಸ್ಗೆ ಸಹ ಹೋಗ್ತಿದ್ದೆ. ಅದಾದಮೇಲೆ ಎಂತ ಅಂದರೆ ಪ್ರದರ್ಶನ ಮಾಡ್ತಿದ್ದೆ. ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಅಂತ ಬರಲಿ, ಪ್ರಾರ್ಥನೆ ಆಗಿರಲಿ, ಅಥವಾ ಯಾವುದೇ ಒಂದು ಕಾರ್ಯಕ್ರಮ, ಪರಿಸರ ಸಂರಕ್ಷಣೆಯ ಬಗ್ಗೆ ಏನಾದರೂ ಇದ್ದರೆ ಪರಿಸರದ ಬಗ್ಗೆ ಹಾಡುವಂಥದ್ದು. ಸೊ ಹೀಗೆ ನನಗೆ ಅವಕಾಶ ಸಿಗ್ತಾ ಬಂತು.
ಮೊದಲಾಗಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಇದರ ಮುಖಾಂತರ ಹೇಳಬೇಕು ಅಂತಂದರೆ ಇದರ ಮುಖಾಂತರ ಬಂದಂತಹದ್ದು ಹಾಡಿನ ಬಗ್ಗೆ. ಅಂದರೆ ಅವರು ನನ್ನ ಹಾಡನ್ನು ಗುರುತಿಸಿ ನನಗೆ ಅವರದ್ದು ಯಾವುದೇ ಕಾರ್ಯಕ್ರಮ ಆಗಿರಲಿ, ಪ್ರಾರ್ಥನೆಯನ್ನು ಹೇಳುವಂಥದ್ದು, ನಾಡಗೀತೆಯನ್ನು ಹೇಳುವಂಥದ್ದು, ಪರಿಸರ ಗೀತೆಯನ್ನು ಹೇಳುವಂಥದ್ದು, ಹೀಗೆ ನನಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ರು. ಎಲ್ಲಿ ಹೋದರೂ ಸಹ ಅಂದರೆ ಮರಿತಿರ್ಲಿಲ್ಲ ನನ್ನನ್ನು, ನಾನು ಹಾಡ್ತಿದ್ದೆ ಅಂತ ಗೊತ್ತಿತ್ತು. ಹಾಗೆ ಬಹುಶಃ ಅದರಿಂದಾಗಿ ನನಗೆ ಈಗಲೂ ಹಾಡುವ ಅಂತ ಅನಿಸುವ ಒಂದು ಏನಂತ ಹೇಳ್ತಾರೆ ಆಸಕ್ತಿ ಅಂತ ಹೇಳ್ಬೋದು, ಅದು ಮೂಡಿದೆ ಅಂತ ಹೇಳ್ಬೋದು. ಕಲೆಗೂ ಮತ್ತು ಕಲೆಗಾರರಿಗೂ ಯಾವುದೇ ಆಸಕ್ತಿಯ ಮೇಲೆ ಯಾವಾಗಲೂ ಕೂಡ ವಯಸ್ಸಾಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಆಸಕ್ತಿ ನೋಡಿದರೆ ವಯಸ್ಸಿನ ಪ್ರಶ್ನೆ ಇಲ್ಲ ಅಂತ ಹೇಳ್ತೇನೆ ನಾನು. ಈಗ ಯಕ್ಷಗಾನ, ಭರತನಾಟ್ಯ ಆಯ್ತು, ಸಂಗೀತದ ಬಗ್ಗೆ ಎಲ್ಲವನ್ನು ಹಂಚಿಕೊಂಡ್ರೆ ನಿಮ್ಮ ಬಗ್ಗೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಭಾರತಕ್ಕೆ ನಮ್ಮ ಯಾರು ಆರ್ಮಿಗೆ ಹೋಗ್ತಾರೆ ಅಂತವರಿಗೆ NSS ಮತ್ತೆ NCC ತುಂಬಾನೇ ಮುಖ್ಯ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ನೀವು ವಿಶೇಷವಾಗಿ ಮುಂಚೂಣಿಯಲ್ಲಿ ಇದ್ದೀರಿ, ಅದ್ರ ಬಗ್ಗೆ ಹೇಳ್ತಾ ಹೋಗಿ. NSS ಈಗ ಸದ್ಯದಲ್ಲಿ ಇದ್ದೇನೆ. ಅದರಲ್ಲಿ ಆಕ್ಟಿವಿಟೀಸ್ಗಳಲ್ಲಿ NCC ಇಂದಾಗಿ ಸ್ವಲ್ಪ ತೊಡಗಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತುಂಟು. ಬಿಟ್ರೆ NSS ನನ್ನ ಕನಸು, NCC ನನಗೆ ದಾರಿಯಲ್ಲಿ ಸಿಕ್ಕಂತ ಒಂದು ಅವಕಾಶ. NSS ನನ್ನ ಕನಸು ಹೇಗಾಯ್ತು ಅಂತ ಹೇಳಿದ್ರೆ RDC ಅನ್ನುವಂಥದ್ದು, ರಿಪಬ್ಲಿಕ್ ಡೇ ಕ್ಯಾಂಪ್. ಸೊ ಇದರಲ್ಲಿ ಪೆರೇಡ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದಂತ ಗೊತ್ತಿತ್ತು. ಸೊ ಹಾಗೆ NSS ಮುಖಾಂತರವು ಸಿಗ್ತದಂತ ಗೊತ್ತಾದ್ಮೇಲೆ ಖುಷಿ ಆಯಿತು. ಸೊ ಹಾಗಾಗಿ ನನ್ನ ಧ್ಯೇಯ ಇದ್ದದೆ NSSಗೆ ಸೇರ್ಬೇಕಂತ ಆದ್ಮೇಲೆ ಸೊ ಕಾಲೇಜಿಗೆ ಸೇರಿದ ಮೇಲೆ ಗೊತ್ತಾಯಿತು NSS ಅನ್ನುವಂಥದ್ದು ಡಿಗ್ರಿಯಲ್ಲಿ ಸಿಗ್ತದಂತ ಹೇಳಿ. ಸೊ ಹಾಗೆ ಅದೊಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ ಇಲ್ಲಿಯ ತನಕ. ಸೊ ಆದಮೇಲೆ ನನಗೆ ಒಂದು ಅವಕಾಶ ಸಿಕ್ಕಿದಂದರೆ ಹೇಳಿದರೆ NCC. ಸೊ NCC ಅಂತ ಬಂದಾಗ ಇದು ನನ್ನ ಮೊದಲನೆಯ ಆಪರ್ಚುನಿಟಿ, ಅಂದರೆ ಮೊದಲನೆಯ ಚಾಯ್ಸ್ ಅಂತ ಹೇಳ್ಬೋದು. ನಾನು ಕಾಲೇಜಿಗೆ ಬರ್ತೇನೆ ಎಲ್ಲೋ ಗೊತ್ತಿಲ್ಲ, NCCಗಂತ ಹೋಗಲೇಬೇಕು. ಸೊ ಇದು ನನ್ನದು ಒಂದು ಇಂಟೆನ್ಷನ್ ಆಗಿತ್ತು. ಸೊ NCCಗೆ ಸೇರಿದ್ದು ನಾನು ಫಸ್ಟ್ PUC ಇರುವಾಗ. ಸೊ ಅಲ್ಲಿ ಲೆಫ್ಟಿನೆಂಟ್ ನವ್ಯ ಮ್ಯಾಮ್, ಸೊ ಇವರ ಅಡಿಯಲ್ಲಿ ನಾವು ಅಂದರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವಂಥದ್ದಾಗಿರ್ಬೋದು, ಯಾವುದೇ ಒಂದು ಕ್ಯಾಂಪ್ ಅಟೆಂಡ್ ಆಗುವಂಥದ್ದಾಗಿರ್ಬೋದು, ಅವರ ಮಾರ್ಗದರ್ಶನದಿಂದ ನಾವು ಇರ್ತೇವೆ. ಸೊ ಇವರು ನಮ್ಮ ಅಸೋಸಿಯೇಟ್ NCC ಆಫೀಸರ್ ಆಗಿರ್ತಾರೆ ನಮ್ಮ ಕಾಲೇಜಿನದ್ದು. ಸೊ ಇವರು ನಮಗೆ ಅವಕಾಶ ಕೊಟ್ಟರು. ಸೆಲೆಕ್ಷನ್ಸ್ ಇರ್ತದೆ. ಸೆಲೆಕ್ಷನ್ಸ್ ಆಗುವಾಗಲೂ ನನಗೆ ನಂಬಿಕೆ ಇರಲಿಲ್ಲ ನಾನು ಆಗ್ತೇನೋ ಇಲ್ಲೋ ಅಂತ ಹೇಳಿ. ಯಾಕೆಂತಂದರೆ ಎಲ್ಲರೂ ಫಸ್ಟಿಗೆ ನಮ್ಮನ್ನು ನೋಡೋದು ಹೇಗೆ, ನಮ್ಮ ದೇಹವನ್ನು ನೋಡ್ಕೊಂಡು ಇವಳು ಸ್ವಲ್ಪ ದಪ್ಪ ಇದ್ದಾಳೆ, ಇವಳು ಆಗೋದಿಲ್ವೇನೋ ಅಂಥದ್ದೊಂದು ಭಾವನೆ ಬರ್ತದೆ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಬಹುಶಃ ನನ್ನ ಟ್ಯಾಲೆಂಟ್ ನೋಡಿ ಏನೋ ಅಥವಾ ನಾನು ಸೆಲೆಕ್ಷನ್ ಆದಾಗ ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್, ನನ್ನ ದೇಹ ಎಂಥದ್ದೇ ಆಗಿರ್ಬೋದು, ಆದರೆ ನನ್ನ ಮನಸ್ಸು ತಯಾರಿದ್ರೆ ಅದು ಯಾವುದು ಅಂದರೆ ಅಡ್ಡ ಆಗೋದಿಲ್ಲ ಅಂತ ಅಂದ್ಕೊಳ್ತೇನೆ. ಸೊ ಹಾಗೆ NCCಗೆ ಸೇರಿದ ಮೇಲೆ ಅಲ್ಲಿ ನನ್ನ ಫಸ್ಟ್ ಇಯರ್ ಮುಗೀತು, ಕೋವಿಡ್ ಟೈಮ್ ಆಗಿತ್ತು, ಆನ್ಲೈನ್ ಕ್ಲಾಸ್, ಆಫ್ಲೈನ್ ಸಹ ಕರಿತಿದ್ರು. ಆಗ ನನಗೆ ಒಂದು ಕ್ಷಣದಲ್ಲೂ ಸಹ ಇಂಥದ್ದೊಂದು ಕಷ್ಟ ಅಂತ ಅನಿಸಿರಲಿಲ್ಲ, ಒಂದು ಖುಷಿಯಿಂದ ಅನುಭವಿಸ್ತಿದ್ದೆ. ಮತ್ತು ಆಗಲೇ ನಾನು ಡಿಸೈಡ್ ಮಾಡಿದ್ದೆ ನಾನು ಆರ್ಮಿಗೆ ಹೋಗಬೇಕಂತ ಹೇಳಿ. ಸೊ ಅದಕ್ಕೆ ಇದೊಂದು ಮಾರ್ಗ ಆಗಿರ್ತದೆ ಅಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ಅದೇ ಒಂದು ಧ್ಯೇಯವನ್ನು ಇಟ್ಕೊಂಡು ನಾ ಎಂಥದ್ದೇ ಕಷ್ಟ ಬಂದಿರಲಿ ಅಥವಾ ಎಂಥದ್ದೇ ಕಷ್ಟ ನಮಗೆ ಸಿಗಲಿ ಆಗಲೂ ಸಹ ನಾವು ಹಿಂದೆ ಹೋಗಬಾರ್ದಂತ ಹೇಳಿ ನಾನು ಮುಂದೆ ಹೋದೆ. ಸೆಕೆಂಡ್ ಇಯರಲ್ಲಿ ಸಹ ನನಗೆ ALC ಅನ್ನುವಂಥ ಕ್ಯಾಂಪ್ ಸಿಕ್ತು, ಅಂದರೆ ಅಡ್ವಾನ್ಸ್ ಲೀಡರ್ಶಿಪ್ ಕ್ಯಾಂಪ್ ಅಂತ. ಇದೊಂದು ನ್ಯಾಷನಲ್ ಲೆವೆಲ್ ಕ್ಯಾಂಪ್. ಸೊ ಇದು ನಮಗೆ ಅನ್ಫಾರ್ಚುನೇಟ್ಲಿ ಕೋವಿಡ್ ಟೈಮ್ ಆಗಿದ್ದರಿಂದ ನಮಗೆ ಎಲ್ಲ ಇಂಡಿಯಾದವರೊಟ್ಟಿಗೆ ಅಂದರೆ ಮೀಟ್ ಆಗ್ಲಿಕ್ಕೆ ಸಿಗಲಿಲ್ಲ, ಆದರೆ ಸೌತ್ ಇಂಡಿಯಾದವರೊಟ್ಟಿಗೆ ಮೀಟ್ ಆಗ್ಲಿಕ್ಕೆ ಸಿಕ್ಕಿತ್ತು. ಸೊ ಹಾಗೆ ನಮಗೆ ಈ ಕ್ಯಾಂಪ್ ತಮಿಳುನಾಡು ಕೊಯಂಬತ್ತೂರಲ್ಲಿತ್ತು. ಸೊ ಅಲ್ಲಿ ಅಂಡಮಾನ್ ನಿಕೋಬಾರ್ ಅವರಾಗಿರ್ಬೋದು ಅಥವಾ ಲಕ್ಷದ್ವೀಪ್ ಅವರಾಗಿರ್ಬೋದು, ಕೇರಳ, ತಮಿಳುನಾಡು, ಇಂಥ ಎಲ್ಲ ಕೆಡೆಟ್ಸ್ಗಳು ನಮಗೆ ಸ್ವಲ್ಪ ಪರಿಚಯ ಆದ್ರು ಅಂತ ಹೇಳ್ಬೋದು. ಸೊ ಅಲ್ಲಿನ ಕ್ಯಾಂಪ್ ಎಕ್ಸ್ಪೀರಿಯನ್ಸ್ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಖುಷಿ ಅನುಭವ ಮತ್ತು ಹೊಸತ್ತು. ಅಪ್ಪ ಅಮ್ಮನೊಟ್ಟಿಗೆ ಬೆಳೆದವಳನ್ನು ಹೊರಗೆ ಕಳಿಸಿದಂದರೆ ಹೇಗಿರ್ಬೋದು ಅಂತ ಹೇಳಿ. ಬಟ್ ನನಗೆ ಯಾವತ್ತೂ ಸಹ ಬಿಟ್ಟಿರ್ಲಿಕ್ಕೆ ಕಷ್ಟ ಆಗಲಿಲ್ಲ. ಯಾಕೆಂತಂದರೆ ಅಲ್ಲಿ ಇನ್ನೊಂದು ಎನ್ವಿರಾನ್ಮೆಂಟ್. ಈಗ ಮನೆಯಲ್ಲಿ ಹೇಗೆ ಅಪ್ಪ ಅಮ್ಮನೊಟ್ಟಿಗೆ ಇರ್ಬೋದು, ಹೊರಗೋದ್ಮೇಲೆ ಇನ್ನೂ ಅಲ್ಲಿ ಜಾಸ್ತಿ ಫ್ರೆಂಡ್ಸ್ಗಳು ಸಿಗ್ತಾರೆ, ಅವರೊಟ್ಟಿಗೆ ಒಂದು ಮಿಂಗಲ್ ಆಗುವಂಥ ಅನುಭವ. ಸೊ ಹೀಗೆ ನನಗೆ ಖುಷಿಯಿಂದ ಖುಷಿ ಹೆಚ್ಚಾಗ್ತಾ ಹೋಯಿತು. ನಂತರದಲ್ಲಿ ನಾನು ಥರ್ಡ್ ಇಯರಿಗೆ ಬರಬೇಕು ಅನ್ನುವಾಗ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು, TSC ಅನ್ನುವಂತಹ ಕ್ಯಾಂಪ್, ಅಂದರೆ ಥಲ್ ಸೈನಿಕ್ ಕ್ಯಾಂಪ್ ಅಂತ. ಸೊ ಈ ಕ್ಯಾಂಪ್ ಅವಕಾಶ ಬಂದಾಗ ನಾನು ಬಹುಶಃ ನನ್ನ ಒಂದು ಲೈಫ್ ಟೈಮಲ್ಲಿ ಇಲ್ಲಿಯ ತನಕದ ಯಾವುದೇ ಒಂದು ಖುಷಿಯನ್ನು ಸಹ ಅಷ್ಟು ಆನಂದದಿಂದ ನಾನು ತಗೊಂಡಿರ್ಲಿಲ್ವೇನೋ. ಸೊ ಇಂಥ ಕ್ಯಾಂಪ್ ಬರುವಾಗ ನನಗೆ ಒಂದು ಪ್ರಶ್ನೆ ಮೂಡಿತ್ತು, ಹೌದು ಯಾಕೆಂತಂದರೆ ಸೆಲೆಕ್ಟ್ ಆಗ್ತೇನೋ ಇಲ್ವೋ ಅಂತ ಹೇಳಿ. ಮತ್ತು ನನ್ನನ್ನು ಆಬ್ಸ್ಟೆಕಲ್ ಅಂತ ಹೇಳಿ ಅಲ್ಲಿಗೆ ಸೇರಿಸಿದ್ರು. ಸೊ ಅಲ್ಲಿ ನನಗೆ ಎರಡನೇ ಒಂದು ಹಂತದಲ್ಲಿ ನಂಗೆ ಕಷ್ಟ ಅಂತ ಅನಿಸಿತ್ತು. ಬಟ್ ಎಂತ ಅಂದರೆ ಕಷ್ಟ ಅಂತ ಅನಿಸಿದ್ರು ಎಲ್ಲಿ ತನಕ ಕರ್ಕೊಂಡು ಹೋಗ್ತದೆ ಈ ಕ್ಯಾಂಪ್ ಅಲ್ಲಿ ತನಕ ಹೋಗಿ ಬರ್ತೇನೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ನನ್ನ ತಂದೆ ತಾಯಿಗೆ ಏನಂದರೆ ಡೆಲ್ಲಿಗೆ ಹೋಗಿಯೇ ಬರಬೇಕು ಇವಳು ಅಂತ ಇತ್ತು. ಬಹುಶಃ ಅದನ್ನು ನನಗೆ ಹುರಿದುಂಬಿಸಿದ್ರೆ ಏನು, ನೀನು ಹೋಗಲೇಬೇಕು, ನಿಂಗೆ ಆಗ್ತದೆ ಅಂತ ಹೇಳಿ.
ಮತ್ತೆ 2ನೇ ಕ್ಯಾಂಪ್ 3ನೇ ಕ್ಯಾಂಪ್ ಹೀಗೆ ಸಾಧಾರಣ ಸತತ 3 ತಿಂಗಳ ಕಾಲ ಈ ಕ್ಯಾಂಪ್ ನಡೀತದೆ. ಡೆಲ್ಲಿಗೆ ಸೆಲೆಕ್ಟ್ ಆಗ್ತೇನೋ ಇಲ್ವೋ ಅಂತ ಕಡೇ ಕ್ಷಣದಲ್ಲೂ ಸಹ ಒಂದು ಕ್ವೆಶನ್ ಮಾರ್ಕ್ ನನಗೆ, ಸೆಲೆಕ್ಟ್ ಆಗ್ತೇನೋ ಇಲ್ವೋ, ಏನಾಗ್ತದೋ ಏನೋ ಅಂತ ಹೇಳಿ. ಯಾಕೆಂತಂದರೆ ಅದು ನಮ್ಮ ಕೈಲಿರ್ತದೆ ಹೌದು, ಆದರೆ ದೊಡ್ಡ ಅಥಾರಿಟೀಸ್ ಅವರ ಕಡೆಯಿಂದಲೂ ಸಹಕಾರ ಬೇಕಾಗ್ತದೆ. ಸೊ ಹಾಗೆ ಆಗ್ತದೋ ಇಲ್ವೋ ಅಂತ ಇದ್ವಿ. ಮತ್ತು ಅದಾದಮೇಲೆ ಗೊತ್ತಾಯಿತು ದಟ್ ನಾನು ಸೆಲೆಕ್ಟ್ ಆಗಿದ್ದೇನೆ ಡೆಲ್ಲಿಗೆ ಅಂತ ಹೇಳಿ. ಖುಷಿಯಲ್ಲಿ ಆನಂದ ಬಾಷ್ಪ, ಅದೊಂದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಸಹ ಕೂಗಿದ್ದೆ ಹೌದು, ಒಂದು ಸಂತೋಷದಲ್ಲಿ ಕೂಗಿದ್ದೆ. ಯಾಕೆಂತಂದರೆ ಇಡೀ ಕರ್ನಾಟಕದಲ್ಲಿ ಆಯ್ಕೆ ಆದಂತಹವ್ರು ನಾವು. ಸೊ ಅದರಲ್ಲಿ ನಾನು ಒಬ್ಬಳಾಗಿದ್ದೆ ಅನ್ನುವಾಗ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ. ಸೊ ಹಾಗೆ ಖುಷಿಯಾಗಿ ಡೆಲ್ಲಿಗೆ ಹೋದ್ವಿ. ಅಲ್ಲಿ ಕಂಡಂಥ ಅನುಭವ ಇನ್ನೂ ಹೆಚ್ಚಾಗಿ ನನಗೆ ಇಂಥ ನನ್ನ ಧ್ಯೇಯವನ್ನು ನಾನು ಮುಟ್ಲೇಬೇಕು, ನಾನು ಆರ್ಮಿಗೆ ಹೋಗ್ಲೇಬೇಕು ಅನ್ನುವಂಥ ಒಂದು ಛಲವನ್ನು ಹುಟ್ಟಿಸಿತ್ತು ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಎಲ್ಲರನ್ನು ಕಾಣ್ಲಿಕ್ಕೆ ಸಿಕ್ತು. ಅಂದ್ರೆ ಇವರೆಲ್ಲ ಇದ್ದಾರೆ ಅಂತ ಹೇಳುವಾಗ ಇಲ್ವಾ, ನಾವು ಅವರಲ್ಲಿ ಒಂದು ಭಾಗಿಯಾಗೋದಂದ್ರೆ ಎಷ್ಟು ಖುಷಿ ಇಲ್ಲ. ಸೊ ಹಾಗೆ ಇದು ಆಗ್ಲೇಬೇಕು ಅಂತ ಹೇಳಿ ನಾನು ಒಂದು ಓತನ್ನ ತಗೊಂಡು ಬಂದೆ. ಬಂದಾದ್ಮೇಲೆ ನಂಗೆ ಸಿಕ್ಕಂತಹ ಗೌರವ ನಾನು ಮರೀಲಿಕ್ಕೆ ಖುಷಿ ಆಯ್ತು. ನಿಮ್ಮ ಅನುಭವಗಳನ್ನು ನೀವು ಹಂಚಿಕೊಂಡ್ರಿ. ಅಂದ್ರೆ ಕೊನೆಯ ಒಂದು ನಾವು ಎಣಿಸಿಕೊಳ್ಳದೆ ಆದಂತಹ ಗೆಲುವು ನಮ್ಮ ಕಣ್ಣಲ್ಲಿ ನಿಂಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಬಹಳನೇ ಖುಷಿ ಆಯ್ತು. ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಿಮ್ಮ ಬಹಳಷ್ಟು ಅನುಭವಗಳನ್ನು ಹೇಳಿಕೊಟ್ರಿ. ಹೀಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಆಶಿಸ್ತೇನೆ. ಕಡೆಯದಾಗಿ ನಾನು ಹೇಳಬೇಕಂದ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ನನಗೆ ಅವಕಾಶ ಕೊಟ್ಟವರಿಗೆ, ನಂತರದಲ್ಲಿ ಇಲ್ಲಿ ಬರಲಿಕ್ಕೆ ಸಹಾಯ ಮಾಡಿದ ನನ್ನ ಗೆಳತಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಕೊನೆಯದಾಗಿ ನನಗೆ ಕಲಿಸಿಕೊಟ್ಟಂಥ ಎಲ್ಲ ಗುರುಗಳಿಗೂ ಈ ಮುಖಾಂತರವಾಗಿ ಧನ್ಯವಾದ. ನಂತರದಲ್ಲಿ ಇಲ್ಲಿ ಅವಕಾಶ ಕೊಟ್ಟಂತಹ ಸ್ಪಂದನ ವಾಹಿನಿಗೂ ನನ್ನ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಸಾಧಕಿ ಅನ್ವಿತಾ ಎಂ ತಂತ್ರಿ ಅವರು ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಇಂತಹ ಸಾಧಕಿಯರನ್ನು ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾರೆ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.